ಹೃದಯವಂತ ದಾನಿಗಳ ಸಹಾಯದ ನಿರೀಕ್ಷೆಯಲ್ಲಿ ಆಸ್ಪತ್ರೆಯಲ್ಲಿ ಕಳೆಯುತ್ತಿರುವ ಗೃಹಿಣಿ. ಮಂಗಲ್ಪಾಡಿ ಗ್ರಾಮ ಪಂಚಾಯತಿನ ಉಪ್ಪಳ ನಿವಾಸಿಗಳಾದ ಜನಾರ್ದನ ಬೆಲ್ಚಾಡ ಹಾಗೂ ಲಲಿತಾ ದಂಪತಿಗಳ ಪುತ್ರಿಯಾಗಿರುವ ಶ್ರೀಮತಿ ವಿಶಾಲಾಕ್ಷಿ ಎಂಬವರಿಗೆ ತಲೆಗೆ ಬಾಧಿಸಿದ ಒಂದು ರೋಗ ಕುಟುಂಬವನ್ನು ಕಂಗಾಲುಗೊಳಿಸಿದೆ. ಚಂದ್ರಗಿರಿಯ ಸುನಿಲ್ ಎಂಬವರನ್ನು ವಿವಾಹವಾಗಿರುವ ವಿಶಾಲಾಕ್ಷಿ ಇತ್ತೀಚೆಗಷ್ಟೇ 3ನೇ ಮಗುವಿಗೆ ಜನ್ಮ ನೀಡಿ 10 ದಿನಗಳಷ್ಟೇ ಕಳೆದಿದೆ. ಈ ಬಾಣಂತಿಗೆ ತಲೆಗೆ ಬಾಧಿಸಿದ ಒಂದು ರೋಗದಿಂದಾಗಿ ತೀರ ಅಸ್ವಸ್ಥರಾಗಿ ಡಾಕ್ಟರ್ ರವರ ಸಲಹೆಯಂತೆ ಕೂಡಲೇ ನಡೆಸಬೇಕಾದ ಆಪರೇಷನ್ಗಾಗಿ ಮಂಗಳೂರಿನ ಫಸ್ಟ್ ನ್ಯೂರೋ ಹಾಸ್ಪಿಟಲ್ಗೆ ಭರ್ತಿ ಮಾಡಿ ಐಸಿಯುನಲ್ಲಿ ಇದ್ದಾರೆ. ಸರಿಯಾಗಿ ಕಣ್ಣೇ ಬಿಡದಂತಹ ಹಸುಳೆಗೆ ತಾಯಿಯ ಮೊಲೆ ಹಾಲು ಸಿಗದಂತಾಗಿದೆ. ಈ ಆಪರೇಷನ್ ಮತ್ತು ಆಸ್ಪತ್ರೆ ವೆಚ್ಚ ಸುಮಾರು 7 ಲಕ್ಷ ರೂಪಾಯಿ ತಗಲಲಿದೆ. ಮೊದಲೇ ಕಡುಬಡತನದಲ್ಲಿರುವ ಇವರು ಕೈ ಸಾಲ ಮಾಡಿಕೊಂಡು ಇಷ್ಟರವರೆಗಿನ ಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ. ಇದೀಗ ಇಷ್ಟೊಂದು ದೊಡ್ಡ ಮೊತ್ತ ಕೇಳಿ ದಿಕ್ಕು ತೋಚದಂತವರಾಗಿದ್ದಾರೆ. ಆದುದರಿಂದ ವಿಶಾಲಾಕ್ಷಿಯವರ ಚಿಕಿತ್ಸೆಗೆ ಹೃದಯವಂತ ದಾನಿಗಳ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ನಿಮ್ಮ ಒಂದು ಚಿಕ್ಕ ಸಹಾಯ ಮತ್ತು ಪ್ರಾರ್ಥನೆ ಅವರ 3 ಮಕ್ಕಳಿಗೆ ತಾಯಿ ಸಿಗುವಂತಾಗಬಹುದು. ದಯಮಾಡಿ ಸಹಕರಿಸಿರಿ ಎಂದು ಕುಟುಂಬದವರು ಕೋರಿಕೊಂಡಿದ್ದಾರೆ. ಆದುದರಿಂದ ಈ ಕೆಳಗಿನ ಖಾತೆಗೆ, ಅಂದರೆ ವಿಶಾಲಾಕ್ಷಿಯವರ ಅಕ್ಕ ವಿಜಯಲಕ್ಷ್ಮಿಯವರ ಖಾತೆಗೆ ನಿಮ್ಮಿಂದಾಗುವ ಹಣದ ಸಹಾಯವನ್ನು ಮಾಡಬೇಕಾಗಿ ವಿನಮ್ರ ವಿನಂತಿ.